ಬಾರ್ಗೆ ಬಂದು ಹಪ್ತ ಕೊಡುವಂತೆ ಬೆದರಿಕೆಯೊಡ್ಡಿ ಬಾರ್ ಮ್ಯಾನೇಜರ್ಗೆ ಹಲ್ಲೆಯನ್ನು ನಡೆಸಿದ ಘಟನೆ ಉಡುಪಿಯ ಶಿರೂರು ಎಂಬಲ್ಲಿ ನಡೆದಿದೆ. ಇಲ್ಲಿನ ನೀರ್ಗದ್ದಿಯ ಸಿಲ್ವರ್ ಆರ್ಚ್ ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬಂದಿದ್ದ ಕಿರಣ್ ಪೂಜಾರಿ ಹಾಗೂ ಅಶೋಕ್ ಎಂಬುವರು ಬಾರ್ ಮ್ಯಾನೇಜರ್ ಅಶ್ವೀಜ್ ಶೆಟ್ಟಿಯ ಬಳಿ ಹಫ್ತಾ ಕೊಡುವಂತೆ ಬೆದರಿಕೆಯನ್ನು ಒಡ್ಡಿದ್ದಾರೆ. ಈ ವೇಳೆ ಮ್ಯಾನೇಜರ್ ಹಫ್ತಾ ನೀಡಲು ನಿರಾಕರಿಸಿದಾಗ ಏಕಾಏಕಿ ಬಾಟಲಿಯಿಂದ ಅಶ್ವೀಜ್ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಅಲ್ಲದೆ ಸ್ಥಳಕ್ಕೆ ಬಂದ ಬಾರ್ ಮಾಲೀಕ ಅಣ್ಣಪ್ಪ ಶೆಟ್ಟಿ, ರವಿ ಶೆಟ್ಟಿ, ಪ್ರಶಾಂತ್ ಶೆಟ್ಟಿ ಹಾಗೂ ಅಕ್ಷಯ ಆಚಾರ್ಯ ಅವರೊಂದಿಗೆ ಜಗಳಕ್ಕೆ ಇಳಿದು ತಲವಾರು ಬೀಸಿದ ಪರಿಣಾಮ ರವಿ ಶೆಟ್ಟಿ, ಪ್ರಶಾಂತ್ ಶೆಟ್ಟಿ ಅವರಿಗೂ ಗಾಯಗಳಾಗಿವೆ. ಘಟನೆಯ ಕುರಿತು ಬೈಂದೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.